ನೀವು ತಿರುಪತಿಗೆ ಹೋದಾಗ ಕೇವಲ ದೇವಸ್ಥಾನ ನೋಡಿ ಬರುತ್ತೀರಾ. ಹಾಗಿದ್ದರೆ ನೀವು ಅಸಲಿ ಪವಾಡವನ್ನೇ ಮಿಸ್ ಮಾಡಿಕೊಳ್ಳುತ್ತಿದ್ದೀರಾ. ಹೌದು, ತಿರುಮಲದ ಕಾಡುಗಳ ನಡುವೆ 150 ಕೋಟಿ ವರ್ಷಗಳಿಂದ ಅಲುಗಾಡದೆ ನಿಂತಿರುವ ಒಂದು ಬೃಹತ್ ಶಿಲಾ ತೋರಣವಿದೆ. ಅಚ್ಚರಿಯ ವಿಷಯವೇನೆಂದರೆ ಇದು ಬರೀ ಕಲ್ಲಲ್ಲ, ಸಾಕ್ಷಾತ್ ಮಹಾವಿಷ್ಣು ವೈಕುಂಠಕ್ಕೆ ಹೋಗಲು ಬಳಸುತ್ತಿದ್ದ ದಾರಿ ಎಂದು ನಂಬಲಾಗಿದೆ. ವಿಜ್ಞಾನಿಗಳ ಪ್ರಕಾರ ಈ ಶಿಲಾತೋರಣ ರೂಪುಗೊಳ್ಳಲು ಕೋಟ್ಯಾಂತರ ವರ್ಷಗಳೇ ಬೇಕಾಗಿವೆ. ಗಾಳಿ ಮತ್ತು ಮಳೆಯ ಹೊಡೆತಕ್ಕೆ ಕಲ್ಲು ಸವೆದು ತನ್ನಷ್ಟಕ್ಕೆ ತಾನೇ ಈ ಆಕಾರ ಪಡೆದುಕೊಂಡಿದೆ. ಜಗತ್ತಿನಲ್ಲಿ ಇಂತಹ ರಚನೆಗಳು ಇರುವುದು ಕೇವಲ 3 ಕಡೆ ಮಾತ್ರ. ಅದರಲ್ಲಿ ಭಾರತದ ಈ ಪುಣ್ಯಕ್ಷೇತ್ರ ಎಂದು ಕೂಡ ನಂಬಲಾಗಿದೆ. ತಿರುಪತಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಕ್ಷೇತ್ರಗಳ ಪೈಕಿ ಒಂದಾಗಿದೆ. ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ನಡೆದಾಡಿದ್ದ ಪರಮ ಪವಿತ್ರ ನೆಲವಿದು. ಇಲ್ಲಿ ಅನೇಕ ವೈಶಿಷ್ಟ್ಯಗಳು, ವಿಸ್ಮಯಗಳು, ಪವಾಡಗಳು ನಡೆಯುತ್ತಾನೆ ಇರುತ್ತವೆ. ಇಲ್ಲಿನ ಇದೇ ಮಹಿಮೆಗಳ ಕಾರಣದಿಂದಾಗಲೇ ತಿರುಪತಿಗೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ಕೊಡುತ್ತಾರೆ. ವೆಂಕಟೇಶ್ವರ ಸ್ವಾಮಿಯ ದರ್ಶನ ಭಾಗ್ಯದಿಂದ ಪುನೀತರಾಗುತ್ತಾರೆ. ತಿರುಪತಿಯಲ್ಲಿ ಅತ್ಯದ್ಭುತ ವಿಸ್ಮಯಕಾರಿ ರಹಸ್ಯಗಳು ಅಡಗಿವೆ. ಇವುಗಳನ್ನೆಲ್ಲ ಈಗ ಒಂದೊಂದಾಗಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಹೌದು, ತಿರುಪತಿ ವಿಸ್ಮಯಗಳ ಅಗರ. ಸಾಕ್ಷಾತ್ ಶ್ರೀ ಮಹಾವಿಷ್ಣು ವೆಂಕಟೇಶ್ವರನ ರೂಪದಲ್ಲಿ ನೆಲೆ ನಿಂತ ಪರಮ ಪಾವನ ಕ್ಷೇತ್ರವಿದು. ಈ ಕ್ಷೇತ್ರಕ್ಕೆ ಕಾಲಿಟ್ಟರೆ ಸಾಕು, ಅದೆಷ್ಟೋ ಪಾಪಗಳು ತನ್ನಂತಾನೇ ಪರಿಹಾರ ಆಗಿ ಹೋಗುತ್ತವೆ. ಹೀಗಾಗಿಯೇ ದೇಶ ವಿದೇಶಗಳಿಂದಲೂ ತಿರುಪತಿಗೆ ಭಕ್ತರು ಆಗಮಿಸುತ್ತಾರೆ. ತಿರುಪತಿಯಲ್ಲಿರುವ ಅನೇಕ ವಿಸ್ಮಯಕಾರಿ ಅಂಶಗಳಲ್ಲಿ ಒಂದಾಗಿದೆ ಶಿಲಾ ತೋರಣ. ಇದು ವೆಂಕಟೇಶ್ವರ ಸ್ವಾಮಿಯ ಪಾದವಿರುವ ಸ್ಥಳ ಎಂದು ಹೇಳಲಾಗಿದೆ. ಇದೇ ಬಾಗಿಲ ಮೂಲಕ ವಿಷ್ಣುವು ಭೂಮಿಯನ್ನು ಪ್ರವೇಶಿಸಿದ್ದು ಎಂದು ಕೂಡ ದೃಢೀಕರಿಸಲಾಗಿದೆ. ಶಿಲಾ ತೋರಣ ಇದು ಮತ್ತೊಂದು ಲೋಕಕ್ಕೆ ಕರೆದೊಯ್ಯುವ ಹೆಬ್ಬಾಗಿಲು. ಇದನ್ನು ಆಂಗ್ಲ ಭಾಷೆಯಲ್ಲಿ ಗೇಟ್ ವೇ ಟು ಹೆವನ್ ಅಂತ ಕೂಡ ಕರೆಯುತ್ತಾರೆ. ಇಲ್ಲಿನ ವೆಂಕಟೇಶ್ವರನ ಪಾದಗಳಲ್ಲಿ ಅದ್ಭುತವಾದ ಶಕ್ತಿ ಅಡಗಿದೆಯಾ ಎನ್ನುವ ಪ್ರಶ್ನೆಗಳು ಹಲವು ದಶಕಗಳಿಂದ ಆಧ್ಯಾತ್ಮ ಸಂಶೋಧಕರನ್ನು ಕಾಡುತ್ತಿವೆ. ಇಂಥದೊಂದು ಸಂಶಯಕ್ಕೆ ಕಾರಣವಾಗಿರುವುದು ಈ ಭಾಗದಲ್ಲಿ ನಡೆಯುತ್ತಿರುವ ಕೆಲವು ಆಶ್ಚರ್ಯಕರ, ಅಚ್ಚರಿಯ, ವಿಸ್ಮಯಕಾರಿ ಘಟನೆಗಳು. ತಿರುಪತಿಗೂ ಅನ್ಯಗ್ರಹ ವಾಸಿಗೂ ನಂಟಿದೆಯೇ? ಆಗಾಗ್ಗೆ ಅನ್ಯ ಜೀವಿಗಳು ತಿರುಪತಿಗೆ ಬಂದು ಹೋಗುತ್ತವೆ ಎನ್ನುವ ಮಾತು ನಿಜವೇ? ಹೌದು, ಈ ಶಿಲಾತೋರಣ ಕ್ಷೇತ್ರ ಮಹಾತ್ಮೆಯನ್ನು ನಾವು ಗಮನಿಸುವುದಾದರೆ ಶ್ರೀ ವಿಷ್ಣುವು ವೈಕುಂಠದಿಂದ ಭೂಲೋಕಕ್ಕೆ ಬಂದಿದ್ದೇ ಈ ಶಿಲಾತೋರಣ ಮೂಲಕ ಎಂದು ಹೇಳಲಾಗುತ್ತದೆ. 2 ದಶಕಗಳಿಂದ ಇಲ್ಲಿಯವರೆಗೆ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿದ್ದ ಪಾದಕಗಳನ್ನು ಮುಟ್ಟಿ ಬರುವಂತಹ ಅವಕಾಶವಿತ್ತು. ಆದರೆ ಈಗ ಈ ಪ್ರದೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಭಕ್ತರಿಗೆ ಪ್ರವೇಶ ಕೊಡದೆ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಲಾಗಿದೆ. 26 ಅಡಿ ಅಗಲ ಹಾಗೂ 10 ಅಡಿ ಎತ್ತರ ಇರುವ ಈ ಶಿಲಾ ತೋರಣ ಏಷ್ಯಾದಲ್ಲೇ ಮತ್ತೊಂದು ಇಲ್ಲ ಮತ್ತು ಈ ಶಿಲಾ ತೋರಣ ನೈಸರ್ಗಿಕವಾಗಿ ನಿರ್ಮಾಣಗೊಂಡಿದೆ ಎಂದು ಭೂವಿಜ್ಞಾನ ತಜ್ಞರು ಕೂಡ ದೃಢೀಕರಿಸಿದ್ದಾರೆ. ಈ ಶಿಲಾ ತೋರಣ ನಿರ್ಮಾಣಗೊಂಡು 20 ಲಕ್ಷ ವರ್ಷಗಳೇ ಆಗಿರಬಹುದೆಂದು ಅಂದಾಜು ಮಾಡಲಾಗಿದೆ. ಇಂತಹ ವಿಶಿಷ್ಟವಾದ ವಿಸ್ಮಯಕಾರಿ ಶಿಲಾ ತೋರಣ ಬಳಿಗೆ ಕಳೆದ ಕೆಲವು ದಶಕಗಳಿಂದ ಯಾರನ್ನೂ ಬಿಡುತ್ತಿಲ್ಲ. ಯಾಕೆ? ಅದಕ್ಕೆ ಇಲ್ಲಿನ ಅಧಿಕಾರಿಗಳು ಕೊಡುವ ಉತ್ತರ ಜನರ ಭೇಟಿಯಿಂದ ಶಿಲಾ ತೋರಣ ಹಾಳಾಗುತ್ತದೆ ಎಂದು. ಹಾಗಾಗಿ ಈ ಪ್ರದೇಶವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಜನರನ್ನು ಇಲ್ಲಿ ಸಂಪೂರ್ಣವಾಗಿ ಮುಟ್ಟಲು ನಿರ್ಬಂಧಿಸಲಾಗಿದೆ. ಆದರೆ ನೋಡಲು ಯಾವ ಅಭ್ಯಂತರವೂ ಕೂಡ ಇಲ್ಲ. ವಿಜ್ಞಾನಿಗಳು ಮತ್ತು ಸಂಶೋಧಕರು ಹೇಳುವ ಪ್ರಕಾರ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕಿರಣಗಳು ಹೆಚ್ಚಾಗಿವೆ. ಇಲ್ಲಿ ಕ್ಯಾಮ್ರಾ ಹಾಗೂ ಸೆಲ್ ಫೋನ್ಗಳನ್ನು ತೆಗೆದುಕೊಂಡು ಹೋದರೆ ತಕ್ಷಣವೇ ಬ್ಯಾಟರಿಗಳು ಒಣಗಿ ಹೋಗುತ್ತವೆ.
ಹೃದಯ ಸಂಬಂಧಿ ಕಾಯಿಲೆ ಹೊಂದಿರುವವರು ಅಲ್ಲಿಗೆ ಹೋದರೆ ಅವರಿಗೆ ತೊಂದರೆ ಆಗುತ್ತದೆ. ಇನ್ನು ಇಲ್ಲಿ ಕೆಲಸ ಮಾಡುವವರು ಸಹ ತಮ್ಮ ಮೊಬೈಲ್ಗಳನ್ನು ಆಫ್ ಮಾಡಿಕೊಂಡು ಹೋಗುತ್ತಾರೆ. ಈ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕಾದ ಅಗತ್ಯವಿದೆ. ಸ್ಥಳ ಪುರಾಣ ಪ್ರಕಾರ ವೈಕುಂಠವಾಸಿ ಶ್ರೀನಿವಾಸ ಇಲ್ಲಿಗೆ ಬಂದಿದ್ದು ಇದೇ ಮಾರ್ಗದಿಂದ. ಹಾಗೆಯೇ ಅದರ ಬಗ್ಗೆ ಅಲ್ಲಿನ ತಿರುಮಲ ಆಡಳಿತ ಮಂಡಳಿಯಿಂದ ಒಂದು ಸೂಚನಾ ಫಲಕವನ್ನು ಸಹ ಹಾಕಲಾಗಿದೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಸ್ಟಾರ್ ಗೇಟ್ ಎಂದು ಕೂಡ ಕರೆಯುತ್ತಾರೆ. ಸ್ಟಾರ್ ಗೇಟ್ ಎನ್ನುವುದು ಬಾಹ್ಯಾಕಾಶದ ಮುಖ್ಯ ದ್ವಾರ ಬಾಗಿಲು. ಈ ಸ್ಟಾರ್ ಗೇಟ್ಸ್ಗಳನ್ನು ಸೈಂಟಿಫಿಕ್ ಅಂದರೆ ವಿಜ್ಞಾನದ ಭಾಷೆಯಲ್ಲಿ ವಾರ್ಮ್ ಹೋಲ್ಸ್ ಅಂತ ಕೂಡ ಕರೆಯುತ್ತಾರೆ. ಇವು ಅನ್ಯ ಗ್ರಹಗಳಿಗೆ ಹೋಗುವ ಸುರಂಗ ಮಾರ್ಗಗಳೆಂದು ಪ್ರಖ್ಯಾತಿಯಾಗಿವೆ. ಹಾಗಾದರೆ ವೈಕುಂಠ ಎನ್ನುವುದು ನಾವು ಅನ್ಯ ಗ್ರಹ ಎಂದು ಭಾವಿಸುವುದಾದರೆ ಈ ವಾರ್ಮ್ ಹೋಲ್ ಮೂಲಕವೇ ಮಹಾವಿಷ್ಣುವು ಭೂಮಿಗೆ ಬಂದಿರುವುದು. ಈ ಸ್ಟಾರ್ ಗೇಟ್ ಮೂಲಕವೇ ವಿಷ್ಣುವು ತಿರುಪತಿಗೆ ಬಂದಿರುವುದೆಂದು ನಂಬಿಕೆ ಇದೆ. ಮತ್ತೊಂದು ಸ್ಥಳ ಪುರಾಣದ ಪ್ರಕಾರ ಇಲ್ಲಿ ಹತ್ತಿರವೇ ಒಂದು ಗುಹೆ ಇದ್ದು ಅಲ್ಲಿ ವೆಂಕಟೇಶ್ವರ ಸ್ವಾಮಿ ನೆಲೆ ನಿಂತಿದ್ದ ಕುರುಹುಗಳು ಕೂಡ ನಿಮಗೆ ಸಿಗುತ್ತವೆ. ಸಾಮಾನ್ಯವಾಗಿ ನಾವು ನಮ್ಮ ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಗಮನಿಸಿದಾಗ ವಿಗ್ರಹದ ಸುತ್ತಲೂ ತೋರಣದಂತಹ ಪ್ರಭಾವಳಿ ಕಾಣುತ್ತದೆ. ಪುರಾಣಗಳ ಪ್ರಕಾರ ಕೆಲವು ದೇವತೆಗಳು ಮತ್ತೊಂದು ಲೋಕದಿಂದ ಭೂಲೋಕಕ್ಕೆ ಬಂದವರು. ಅದೇ ಪುರಾಣದ ಪ್ರಕಾರ ಭೂಲೋಕ, ದೇವಲೋಕ ಮತ್ತು ಪಾತಾಳ ಲೋಕ ಎಂಬ 3 ಲೋಕಗಳ ಕಲ್ಪನೆ ಇದೆ. ನೀವೇ ಕೇಳಿದ ಹಾಗೆ ದೇವತೆಗಳು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗುತ್ತಿದ್ದರು. ಅಂತಹ ಹೋಗುವ ದ್ವಾರವೇ ಈ ಶಿಲಾ ತೋರಣವಾಗಿತ್ತು. ಅಂತಹ ಒಂದು ಶಿಲಾ ತೋರಣ ನಿಮಗೆ ಈ ತಿರುಪತಿ ಬೆಟ್ಟದ ಮೇಲೆ ಇದೆ. ದೇವತೆಗಳು ಆಕಾಶದಲ್ಲಿ ವಾಸ ಮಾಡುತ್ತಾರೆ ಎನ್ನುವ ನಂಬಿಕೆ ಕೂಡ ಎಲ್ಲರಿಗೂ ಗಾಢವಾಗಿದೆ. ಹಾಗಾದರೆ ಅವರು ಭೂಮಿಗೆ ಬರುವುದಕ್ಕೆ ಒಂದು ಸ್ಟಾರ್ ಗೇಟ್ ಬೇಕಲ್ಲವೇ? ಅಂತಹ ಒಂದು ಸ್ಟಾರ್ ಗೇಟ್ ತಿರುಪತಿಯಲ್ಲಿರುವ ಈ ಶಿಲಾ ತೋರಣ ಇರಬಹುದು ಎನ್ನುವಕ್ಕೆ ಸಂಪೂರ್ಣ ಸಾಕ್ಷಿಯಾಗಿ ನಿಮಗೆ ಸಿಗುತ್ತದೆ. ನೋಡಿದಿರಾ ಸ್ನೇಹಿತರೆ, ತಿರುಪತಿಯಲ್ಲಿ ಕೇವಲ ದೇವಸ್ಥಾನವಲ್ಲ, ನೋಡೋಕೆ ಇಂತಹ ಹಲವಾರು ಚಮತ್ಕಾರಿ ವಿಷಯಗಳಿವೆ. ಮುಂದಿನ ಬಾರಿ ತಿರುಪತಿಗೆ ಹೋದಾಗ ಸ್ವರ್ಗಕ್ಕೆ ದಾರಿಯಾದ ಈ ಅಪರೂಪದ ಶಿಲಾ ತೋರಣವನ್ನು ಕಣ್ತುಂಬಿಕೊಳ್ಳಿ. ಈ ಮಾಹಿತಿ ನಿಮಗೇನಾದರೂ ಈ ಮಾಹಿತಿ ನಿಮಗೆ ಹೊಸದೆನಿಸಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅನುಭವವನ್ನು ಕಮೆಂಟ್ ಮಾಡಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.